ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕುಡ್ಲ ಕ್ಷೇತ್ರ ಸಮಿತಿ ವತಿರ್ದು ಚಾಲಕ್ ಸಾಥ್ ಯೋಜನೆದಡಿಟ್ಟು ಕಲ್ಲಾಪುಬೊಕ್ಕ ತೊಕ್ಕೋಡು ರಿಕ್ಷಾ ನಿಲ್ದಾಣ ಚಾಲಕರಿಗೂ ಆರ್ಥಿಕ ನೆರವು ವಿತರಣಾ ಕಾರ್ಯಕ್ರಮ ತೊಕ್ಕೋಡು ಹೈಲ್ಯಾಂಡ್ ಕಾಂಪ್ಲೆಕ್ಸ್ ಶನಿವಾರ ಕಾಂಡೆ ನಡೆದಂಡು. ಕಾರ್ಯಕ್ರಮದ ಪಾಲ್ಪಡೆಯನ ಫೆಡರೇಷನ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ದಿವಾಕರ್ ಕಾರ್ಯಕ್ರಮಕ್ಕೆ ಚಾಲನೆ ಕೊಡದು ಸಮಾಜದ ಚಾಲಕ ವರ್ಗ ಶ್ರಮಜೀವಿಯಾದಿತ್ತದ ಸಾರ್ವಜನಿಕವಾದ ಸೇವೆ ಸಂದ ಹೊಂದಿರಲಿರು. ಲಾಕ್ಡೌನ್ ಪೊರ್ತುಡು ಸರ್ಕಾರ ಖಾಲಿ 28,000 ಚಾಲಕರಿಗೆ ಪುದರ್ಗಾದು ಕಾಸ್ಪಾರ್ದು ಇಬ್ಬಗೆ ನೀತಿ ತೋಜಾದನ್ ಪಂಡ ತಿರಿಪಾಯರು. ತಳಹಂತದ ಒಂದು ಚಾಲಕ ವರ್ಗ ಸಮಾಜದ ಎಲ್ಲ ಸಮಸ್ತ ಬಾಂಧವರಿಗೂ ಒಂದು ಸಹಾಯ ಮಾಡುವಂಥ ವಾಹನವಾಗಲಿ ಇನ್ನಿತರ ವ್ಯವಸ್ಥೆ ಮಾಡುವಂಥದ್ದು ನಾವು ತಿಳಿದಿರುವಂಥದ್ದೇ. ಆದರೆ ಇತ್ತೀಚೆಗೆ ಒಂದು ಮಹಾಮಾರಿ ರೋಗ ಕೊರೋನಾ ಎಂಬುದು ಒಂದು ವೈರಸ್ ರೋಗ ಬಂದು ಸರ್ಕಾರವೇ ಹೆದರುವಂಥ ವ್ಯವಸ್ಥೆಯಾಗಿ ನಾವು ಕೂಡ ಹೆದರುವಂಥ ವ್ಯವಸ್ಥೆಯಾಗಿ ನಮ್ಮ ಆರ್ಥಿಕತೆ, ನಮ್ಮ ಹಸಿವು, ಬಡತನ ಇದೆಲ್ಲ ಒಟ್ಟಿಗೆ ಸೇರಿ ಹಲವಾರು ತಿಂಗಳು ನಮ್ಮ ಮನೆಯೊಳಗೆ ಇದ್ದದ್ದು ನಾವು ಈಗಾಗಲೇ ಅನುಭವಿಸಿದ್ದೇವೆ, ನೀವು ತಿಳಿದುಕೊಂಡಿದ್ದೇವೆ. ಈ ಸಮಯದಲ್ಲಿ ನಮಗೆ ಸರ್ಕಾರ ಏನಂತ ಹೇಳಿದ್ರೆ, ನಮಗೆ ಮುಖ್ಯವಾಗಿ ಸರ್ಕಾರ ಎಂಬುದು ಲಾಭದಾಯಕ ಸಂಸ್ಥೆ ಅಲ್ಲ, ಅದು ನಮ್ಮೊಂದಿಗೆ ಇರುವಂಥದ್ದು, ನಾವು ಆಯ್ಕೆ ಮಾಡಿದ ವ್ಯಕ್ತಿ ನಮ್ಮ ಪರವಾಗಿರುವಂಥ ಒಂದು ಸೇವಕ. ಆದರೆ ಈ ಸಮಯದಲ್ಲಿ ಸರ್ಕಾರ ಹೆದರಿಂದಾಗಿ ನಮಗೆ ಯಾವುದೇ ವ್ಯವಸ್ಥೆ ಆಗದಿರೋದಾಗಿ ಭಾಳಷ್ಟು ತೊಂದರೆ ಆಗಿದೆ. ಉದಾಹರಣೆಗೆ ನಿತ್ಯವಾಗಿ ನಾವು ಯಾವುದೋ ಒಂದು ವಿಷಯದಲ್ಲಿ ಆರ್ಥಿಕವಾಗಿ ಯಾರು ಪಡ್ಕೊಂಡಿದ್ದ ಹಣ ಕೂಡ ನಾವು ಪರದಾಡಿದ್ದೇವೆ, ಅವರು ಬಂದು ತೊಂದರೆ ಕೊಡುವಂಥದ್ದು. ಹಾಗೆಯೇ ಬ್ಯಾಂಕಿನವರು ಕೊಡುವ ಅಂತ ಹೇಳಿದ್ರೆ ಸರ್ಕಾರಕ್ಕೆ ವ್ಯವಸ್ಥೆ ಮಾಡಿದ್ರೆ 3 ತಿಂಗಳ ತನಕ ತಗೊಳ್ಬಾರ್ದು ಅಂತೇಳಿ. ಆದರೆ ಮನೇಲಿದ್ದ ನಮ್ಮ ಹೊಟ್ಟೆಗೆ ಹೇಳ್ತದ 100ರಷ್ಟು ತಿನ್ನುವಂಥದ್ದು 60ರಷ್ಟು ತಿಂದರೆ ಮಾತ್ರ ಮರುದಿವಸ ನಮ್ಮ ಜೀವಂತ ಆಗಿರುವಂಥದ್ದು. ಹಾಗೆಯೇ ಹಲವಾರು ಸಂಘ ಸಂಸ್ಥೆಗಳು ಇಲ್ಲಿ ವ್ಯವಸ್ಥೆ ಮಾಡಿದೆ, ತುಂಬ ಸಂತೋಷ ಇಲ್ಲಿ ತುಂಬ ಮಾಡೋದು. ಆದರೆ ಸರ್ಕಾರ ಕೆಲವು ವಿಷಯದಲ್ಲಿ ಕೊರತೆ ಅಂತೇಳಿ ಚಾಲಕ ವರ್ಗದವರಿಗೆ ಕೊರತೆ ಅಂತ ಹೇಳಿ ಪ್ರಚಾರ ಮಾಡಿದೆ ಅಷ್ಟೇ ಅಲ್ಲ. ಅಂದರೆ ಕರ್ನಾಟಕದಲ್ಲಿ ಕೇವಲ 28,000 ಚಿಲ್ಲರೆ 800 ಜನರಿಗೆ ಮಾತ್ರ ನಾಮಕಾವಸ್ಥೆಯವಾಗಿ ಅವರ ಅಕೌಂಟಿಗೆ ಬಿದ್ದಿದೆ. ಯಾವುದೋ ಒಂದು ವಿಷಯ ಹಣದ ವಿಷಯ. ಈಗ ನಮ್ಮ ವೆಲ್ಫೇರ್ ಪಾರ್ಟಿ ಇಂಡಿಯಾ ಒಂದು ರಾಜ್ಯಕ್ಕೆ ಪಕ್ಷವಾಗಿ ಬೆಳೀತಾ ಉಂಟು. ಸಮಾಜದ ತಳವರ್ಗದ ನೋವಿಗೆ ಸ್ಪಂದನೆ ಮಾಡುವಂಥದ್ದು ಈಗಾಗಲೇ ಪ್ರಚಲಿತವಾಗಿದೆ. ಈಗ ವೇದಿಕೆಯಲ್ಲಿದ್ದವರು ಹೇಳಿದರೆ ಅದರಲ್ಲಿ ನಾನು ಹೇಳಿದಾಗೆ ಈ ಶ್ರಮಜೀವಿಗಳ ಹೊಟ್ಟೆಗೆ ಸ್ವಲ್ಪವಾದರೂ ಹೊಟ್ಟೆಗಟ್ಟಿ ಅಂತ ಏನಲ್ಲ, ಸ್ವಲ್ಪವಾದರೂ ತೀರ್ಥ ತಗೊಂಡು ಪೋಷಣೆ ಮಾಡುವಂಥದ್ದು ಒಂದು ನಮ್ಮ ವೆಲ್ಫೇರ್ ಪಾರ್ಟಿಯಿಂದ ಮಾಡ್ತಾ ಉಂಟು. ತುಂಬ ಸಂತೋಷ. ಇದೇ ರೀತಿಯಾಗಿ ಇವರ ನಮ್ಮ ಪಕ್ಷ ಇನ್ನು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿ ತಳಮಟ್ಟದವರಿಗೆ, ಮೇಲ್ವರ್ಗದವರಿಗೆ ಸರ್ಕಾರ ಉಂಟು, ಮಧ್ಯಮ ವರ್ಗದವರು ಕೂಡ ಸರ್ಕಾರ ಇಲ್ಲ. ಆದರೆ ತಳವರ್ಗದ ನಮಗೆ ಇರುವಂಥದ್ದು ನಮ್ಮ ಸುತ್ತಮುತ್ತಲಿನ ಜನರಿಗೆ ಸಹಾಯ ಮಾಡುವಂಥದ್ದು ಅಷ್ಟೇ. ಹಾಗಾಗಿ ಇವತ್ತೊಂದು ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ, ನನಗೆ ಭಾಳ ಸಂತೋಷ. ಹಾಗೆ 2 ಜವಾಬ್ದಾರಿ ಕೊಟ್ಟಿದ್ದಾರೆ, ಅದು ಕೂಡ ಜವಾಬ್ದಾರಿಯನ್ನು ನಾನು ಹೊಂದಾಣಿಕೆಯನ್ನು ಹೋಗ್ತಿದ್ದೇನೆ. ಹಾಗೆ ಇನ್ನು ಮುಂದಿನ ಎಲ್ಲ ನಮ್ಮ ಈ ಪಕ್ಷದ ಯಾವುದೇ ಕಾರ್ಯಕ್ರಮ ಇದ್ದರೂ ತಳಮಟ್ಟದಕ್ಕೆ ನಾವು ಬೆಂಬಲ ನೀಡಿ ಪ್ರಚಾರ ಮಾಡಿ ನಿಮ್ಮ ಹೊಟ್ಟೆಯ ನೋವಿಗೆ ಯಾವಾಗಲೂ ನಾವು ಸ್ಪಂದನೆ ಕೊಡುವಂತೇಳಿ ವೆಲ್ಫೇರ್ ಪಾರ್ಟಿ ಆಫ್ ಜಿಲ್ಲಾ ಕಾರ್ಯದರ್ಶಿ ಮುತ್ತಲಿಪ್ ಪಾತಿರೊಂದು ಚಾಲಕ್ ಸಾಥ್ ಯೋಜನೆದಡಿಟ್ಟು ಕುಡ್ಲ ಕ್ಷೇತ್ರದ 200 ಅರ್ಜಿಲದ ನಿರೀಕ್ಷೆ ಇತ್ತಂಡಲ ಆಜಿನದು ಅರ್ಜಿಲು ಬೈದಂಡು. ರಾಜಕೀಯ ನಾಯಕರು ಗುತ್ತಿಗೆದಾರರಿರ್ದು ಅತ್ತಂಡ ಬಾಕಿದ ಮೂಲಲಿರ್ದು ಕಾಸ್ತಿತ್ತೊಂದು ಸಗಾಯ ಮಲ್ತೊಂದುಲ್ಲೆರೆ ಹೊರತು ವೈಯಕ್ತಿಕವಾದ ಸಗಾಯ ಮಲ್ಪುಜೇರು ಆಂಡ ವೆಲ್ಫೇರ್ ಪಕ್ಷದ ಮುಖಂಡರು ವೈಯಕ್ತಿಕ ಬೊಕ್ಕ ಅಭಿಮಾನಿಲಿನ ಸಹಕಾರದ ಜನಕ್ಲೆಗೂ ಸಗಾಯ ಮಲ್ತೊಂದುಲ್ಲೇರ್ ಪಂಡ ತಿರುಪಾಯರು. ಗಣೇಶ ಹಬ್ಬದ ಹಬ್ಬವನ್ನು ಆಚರಿಸಿದೆ. ಗಣೇಶ ಚತುರ್ಥಿ ಹಬ್ಬವನ್ನು ಯಾರೆಲ್ಲ ಆಚರಿಸ್ತಾರೆ ಅದು ಅವರಿಗೆಲ್ಲರಿಗೂ ವೆಲ್ಫೇರ್ ಪಾರ್ಟಿ ಪರವಾಗಿ ಹಾಗೂ ನನ್ನ ವೈದ್ಯ ಪರವಾಗಿ ಶುಭಕಾಮನೆಗಳು. ಚಾಲಕ ಸಾಥ್ ಯೋಜನೆಯಲ್ಲಿ ನಾವು ಮೊದಲು ಆಲೋಚನೆ ಮಾಡಿದ್ದು ಸಾಧಾರಣ 300 ಅರ್ಜಿಗಳು ಬರ್ಬೋದಂತ ಉಳ್ಳಾಲ ಕ್ಷೇತ್ರದಿಂದ, ಅಂದರೆ ವಿಧಾನಸಭಾ ಕ್ಷೇತ್ರದಿಂದ. ಆದರೆ ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ಬರ್ತದೆ, ಬಹುಶಃ 600ಕ್ಕಿಂತ ಜಾಸ್ತಿ ಅರ್ಜಿಗಳು ಬರ್ತವೆ. ಹಾಗೆ ಯಾವ ಮಟ್ಟದಲ್ಲಿ ನಾವು ನಿರೀಕ್ಷೆ ಮಾಡಿ ನಿಮ್ಮನ್ನು ಸಹಾಯ ಮಾಡಬೇಕು, ಧನ ಸಹಾಯ ಮಾಡಬೇಕಂತ ಯೋಚಿಸಿದೆವು, ಅದು ನಾನು ಅರ್ಧಕ್ಕೆ ಬಂದು ನಿಂತ ಹಾಗೆ ಆಯಿತು. ದಯವಿಟ್ಟು ಅದು ಶ್ರಮಿಸಿ. ನಾವು ಕೊಡುವಂಥ ಹಣ ಈಗ ಬರೀ 500 ರೂಪಾಯಿ ಸಹಾಯಧನ ಆಗಿ ಕೊಡ್ತಾ ಇದ್ದೇವೆ. ಅದನ್ನು ತುಚ್ಛ ಅಂತ ಕಾಣಬೇಡಿ, ಯಾಕೆಂದರೆ ನಮ್ಮ ಪಕ್ಷವೇ ಚಿಕ್ಕದು. ನಾವು ಇಷ್ಟು ದೊಡ್ಡ ಸಾಧನೆ ಮಾಡಿದ ಬೃಹತ್ ಸಾಧನೆ ಅಂತಲೇ ನಾವು ಹೇಳ್ಕೊಳ್ತಾ ಇಲ್ಲ.
ಅದನ್ನು ನೀವೇ ತಿಳ್ಕೊಳ್ಬೇಕು. ಯಾಕಂದರೆ ರಾಜಕೀಯ ಪಕ್ಷದವರು ಇವತ್ತು ಯಾವ ರೀತಿ ಈ ಸಹಾಯ ಮಾಡ್ತಾರೆ, ಅವರ ವೈಯಕ್ತಿಕವಾಗಿ ಯಾರು ಸಹಾಯ ಮಾಡೋದಿಲ್ಲ. ಯಾವ ರಾಜಕೀಯ ನಾಯಕರು ಇಡೀ ನಮ್ಮ ದೇಶದಲ್ಲಿ ಯಾವ ರಾಜಕೀಯ ನಾಯಕರು ತನ್ನ ವೈಯಕ್ತಿಕ ಪಾಕೆಟ್ಟಿಂದ ತೆಗೆದು ಯಾರಿಗೊಬ್ಬರು ಸಹಾಯ ಮಾಡಿದ್ದಿಲ್ಲ. ಅವರು ಯಾರಾದರೂ ಕಾಂಟ್ರಾಕ್ಟರ ಅಥವಾ ಯಾವುದಾದ್ರೂ ವ್ಯಾಪಾರಸ್ಥರ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ಹೀಗೆ ನಮ್ಮ ಪಕ್ಷದ ವತಿಯಿಂದ ಕಾರ್ಯಕ್ರಮ ಇದೆ, ಅದಕ್ಕೆ ನೀವು ಇಷ್ಟು ಕೊಡಬೇಕಂತ. ನಾವು ಆ ರೀತಿ ಯಾವ ಕಾರ್ಯಕ್ರಮ ಮಾಡಿಲ್ಲ, ಆ ಯೋಜನೆಯೂ ನಾವು ಮಾಡಿಲ್ಲ. ನಾವು ನಮ್ಮ ಅಭಿಮಾನಿಗಳು ಸ್ವ ಇಚ್ಛೆಯಿಂದ ಏನಾದರೂ ಸಹಾಯ ಮಾಡೋದಿದ್ರೆ ನಾವು ಸ್ವಾಗತಿಸ್ತೇವೆ ಅಂತ ಹೇಳಿ ಅವರಿಂದ ಪಡ್ಕೊಂಡಿದ್ದೀವಿ. ವಿನಃ ನಾವೊಂದು ಫೋನ್ ಮಾಡಿ ಎಲ್ಲ ಒಂಥರ ಜಬರ್ದಸ್ತ್ ಮಾಡಿ ಅಥವಾ ಬೆದರಿಕೆ ಹಾಕಿ ಅಥವಾ ನಿಮ್ಮ ಲೈಸೆನ್ಸ್ ಒಂದು ಕ್ಯಾನ್ಸಲ್ ಮಾಡ್ತೇನೆ ಅಂತ ಹೇಳಿ ಮಾಡೋಂಥ ಕೆಲಸ ನಾವು ಮಾಡಿಲ್ಲ. ನಿಮಗೆ ಚಿಕ್ಕ ಉದಾಹರಣೆ ಇರ್ತಾನೆ, ಟೌನ್ ಹಾಲ್ ಎದುರಿನಲ್ಲಿ ಅಂಡರ್ಗ್ರೌಂಡ್ ಬ್ರಿಡ್ಜ್ ಕೆಲಸ ಆಗ್ತಾಯಿದೆ. ಮಂಗಳೂರಿನ ಶಾಸಕರು 10% ನನಗೆ ಕಮಿಷನ್ ಕೊಡಬೇಕಂತ ಆಜ್ಞೆ ಮಾಡಿದ್ದಾರೆ. ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ ನೋಡಿ. ಆ ದುಡ್ಡು ಅವರು ಪಕ್ಷಕ್ಕೆ ದುಡಿದವರಿಗೂ ಕೊಡುವುದಿಲ್ಲ. ಎಲ್ಲರೂ ಬಿಡಿ, ದುಡಿದವರಿಗೂ ಸಿಗ್ತಾ ಇಲ್ಲ, ಅವರು ಕಷ್ಟಪಡ್ತಾ ಇದ್ದಾರೆ. ಭ್ರಷ್ಟಾಚಾರ ಯಾವ ರೀತಿ ಅಂದರೆ ಕಳೆದ ಸಲ ಕಾರ್ಗಿಲ್ ಯುದ್ಧ ಆಯಿತು. ಯೋಧರ ಶವವನ್ನು ಕಂಡೋಗ್ಲಿಕ್ಕೆ ಶವ ಪೆಟ್ಟಿಗೆ ಮಾಡಿದ್ರು, ಅದರಲ್ಲೂ ಕಮಿಷನ್ ತಗೊಂಡಿದ್ದಾರೆ. ಈಗ ಕೊರೋನಾ ವಿಷಯದಲ್ಲಿ ಹಾಸ್ಪಿಟಲ್ನಿಂದ ಆಗಲಿ ಎಲ್ಲ ಕ್ಷೇತ್ರದಿಂದ ಕಿಟ್ ವಿಷಯದಲ್ಲಿ ಎಲ್ಲ ಕಮಿಷನ್ಗಳು ಪಡೆದು ಇವರು ಸರ್ಕಾರ ನಡೆಸ್ತಾ ರಾಜಕೀಯ ನಾಯಕರು ಮೈ ಮರೆತಾ ಇದ್ದಾರೆ. ಅದರ ನಂತರ ಅವ್ರು ಹೇಳಿಕೊಡ್ತಾರೆ ರಿಕ್ಷಾ ಸಾತ್ರವರಿಗೆ 5,000 ಕೊಡ್ತಾರೆ ಅಂತ. ಇದು ಬರೇ ಕಡಿಮೆ ಮೊತ್ತ, ಇದು ಸಾಲದು. ಯಾಕೆಂದರೆ ರಿಕ್ಷಾದವರು ಸುಮಾರು ಒಂದು 5 ವರ್ಷದಿಂದ ಕಟ್ಟಿದ ತೆರಿಗೆ, ರೋಡ್ ಟ್ಯಾಕ್ಸ್, ಇನ್ಶೂರೆನ್ಸ್ ಬಿಡಿ, ಇಂದು ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು, ರಾಜ್ಯ ಸರ್ಕಾರದ ವಿಷಯ ಆಗೋದು. GST ಎಷ್ಟು ಸೇರಿಸಿದಲ್ಲಿ ಎಷ್ಟು ಆಗುತ್ತೆ, ಅದರಲ್ಲಿ ಎಷ್ಟು % ನಿಮ್ಗೆ ಕೊಟ್ಟಿದ್ದಾರೆ, ಅದು ನಾವು ಆಲೋಚನೆ ಮಾಡಬೇಕಂತ. ಅಂತೂ ಬೇಡಿ, ಎಲ್ಲ ಆಯಿತು. ಕೊರೋನಾ ಮಹಾಮಾರಿ ನಮ್ಮ ಜಗತ್ತಿನಿಂದ ಆದಷ್ಟು ಬೇಗ ದೂರ ಆಗಲಿ, ನಮಗೆ ದುಡಿಯುವ ಸಾಮರ್ಥ್ಯ ಇನ್ನೂ ಬರಲಿ. ನಮ್ಮನ್ನು ಹಾರೈಸಿ ನಮ್ಮನ್ನು ಅಭಿಮಾನದಿಂದ ಗೌರವಿಸಿದ ಮತ್ತು ಆರ್ಥಿಕವಾಗಿ ಸಹಾಯ ಮಾಡಿದ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಅರ್ಪಿಸ್ತೇನೆ. ఇన్ని రాజకీయాడు భ్రష్టాచార తాండవ మల్తొందుండు. లాక్డౌన్ పొర్తు జనప్రతినిధులు తంక్లిగ కామగారిలేడు బత్తిన కమిషన్ దుడ్డును పట్టదిత్తుండల ಆಟೋ ಚಾಲಕರು ಬೊಕ್ಕ ಜನಸಾಮಾನ್ಯರು ಸಂಕಷ್ಟ ಅನುಭವಿಸಾವಣೆಂದು ಇಚ್ಛಾನ್ ಪಂಡದು ವೆಲ್ಫೇರ್ ಪಕ್ಷದ ಕುಡ್ಲ ಕ್ಷೇತ್ರ ಅಧ್ಯಕ್ಷರು ಹನೀಫ್ ತಲಪಾಡಿ ತಿಳಿಪಾಯರು. ನಿಜವಾಗಿಯೂ ಚಾಲಕರು ಜನ ಸೇವಕರಾಗಿದ್ದಾರೆ. ಅವರು ಹಗಲು ರಾತ್ರಿ ಜನಸೇವೆಗಾಗಿ ಕಾಯ್ತಾ ಇದ್ದಾರೆ. ದಿನಕ್ಕೆ 60 ರೂಪಾಯಿ ಅವರಿಗೆ ಇನ್ಕಮ್ ಆಗಿದ್ದುಂಟು, 500 ರೂಪಾಯಿ ಇನ್ಕಮ್ ಆಗಿದ್ದು ಉಂಟು. ನಿಜವಾಗಿಯೂ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಈ ಸರ್ಕಾರ, ಈ ಪ್ರಸಕ್ತ ಸರ್ಕಾರ ಅವರಿಗೆ 5,000 ರೂಪಾಯಿ ಕೊಡ್ತೇನೆ ಅಂತೇಳಿ ಘೋಷಣೆ ಮಾಡಿದ್ದು ಮತ್ತು ಅದಕ್ಕೆ ಹಲವಾರು ನಿಬಂಧನೆಗಳಿಟ್ಟು ಕೆಲವರಿಗೆ ಸಿಕ್ಕಿದ ಇಲ್ವಾ ಇದೇನೋ ಅವರು ಸರಿಯಾಗಿ ಸಿಕ್ಕಲಿಲ್ಲ. ಈಗ ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಒಂದು ಉತ್ತಮವಾದ ಚಾಲಕರಿಗೆ ಒಂದು ಸಾಥ್ ಕೊಡಬೇಕಂತೇಳಿ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಮುತ್ತಲಿಫ್ ಸರ್ ಹೇಳಿದಾಗೆ ನಮ್ಮ ನಿರೀಕ್ಷೆಗಿಂತಲೂ ಹಲವು ಅರ್ಜಿಗಳು ಬಂದು ನಾವು ಸ್ವೀಕರಿಸಬೇಕಾಗಿತ್ತು. ಅದಕ್ಕೆ ಎಲ್ಲರಿಗೂ ನಾವು ಚಿಕ್ಕ ಮಟ್ಟಿನಲ್ಲಿ ಸ್ಪಂದಿಸ್ತಾ ಇದ್ದೇವೆ, ಯಾರನ್ನು ನಾವು ಬಿಡ್ತಾ ಇಲ್ಲ. ಪ್ರಥಮ ಹಂತವನ್ನು ಇಂದು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಒಂದು ವಾರದಲ್ಲಿ ಬಿಟ್ಟು ನಾವು ಹಲವು ರಿಕ್ಷಾ ಸ್ಟ್ಯಾಂಡ್ಗಳಲ್ಲಿ ಆ ಯೋಜನೆಯನ್ನು ನಾವು ಅವರಿಗೆ ಕೊಡ್ತಾ ಇದ್ದೇವೆ. ವೆಲ್ಫೇರ್ ಪಾರ್ಟಿ ಮೌಲ್ಯಾಧಾರಿತವಾದಂಥ ಪಾರ್ಟಿ. ಅದು ಈ ದೇಶದಲ್ಲಿ ಕ್ಷೇಮ ರಾಷ್ಟ್ರವನ್ನು ಬಯಸ್ತಾ ಇದೆ. ಯಾವುದೇ ಧ್ರುವೀಕರಣ ಮಾಡದೆ ಎಲ್ಲರೂ ಮನುಷ್ಯರು ನಮ್ಮ ನೆಲೆಯಲ್ಲಿ, ಆ ಜಾತಿ ಈ ಜಾತಿ ಎಂದಿಲ್ಲದೆ ನಾವು ಒಗ್ಗಟ್ಟಿನಿಂದ ಈ ದೇಶವನ್ನು ಮುನ್ನಡೆಸಬೇಕು ಎಂಬ ಏಕ ಉದ್ದೇಶವಾಗಿದೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಉದ್ದೇಶ. ಈ ದುಡಿಯುವ ವರ್ಗದವರಿಗೆ ಕೊಡ್ತಿದ್ದರೆ ಯಾವುದೇ ಒಂದು ತೊಂದರೆಯು ಅನುಭವಿಸ್ತಿರಲಿಕ್ಕಿಲ್ಲ. ಉದಾಹರಣೆಗೆ ಒಂದು ಬ್ರಿಡ್ಜ್ ವಿಷಯವನ್ನು ಹೇಳಿದರು. ನಾನೊಂದು ವಿಷಯವನ್ನು ಹೇಳ್ತೇನೆ. ತಾಲೂಕು ಪಂಚಾಯತಿನ ಮುಂಭಾಗದಲ್ಲಿ ಒಂದು ಕ್ಲಾಕ್ ಟವರ್ ಅಂತೇಳಿ ನಿರ್ಮಾಣವಾಗಿದೆ. ಅದಕ್ಕೆ ಸರ್ಕಾರ 1,20,00,000 ರೂಪಾಯಿ ಬಿಲ್. ಈಗ ಅದನ್ನು ಜಿಲ್ಲಾಧಿಕಾರಿ ಇನ್ನೂ ಸೈನ್ ಹಾಕಲಿಲ್ಲ. ಈಗ ಜಿಲ್ಲಾಧಿಕಾರಿ ಅವರು ಹೇಳ್ತಾರೆ 68 ಲಕ್ಷ ಕೊಡ್ತೇವೆ ಅಂತೇಳಿ. ನೋಡಿ ಎಷ್ಟು ಹಗರಣ, ಯಾರ ದುಡ್ಡು ಅದನ್ನು ನೀವು ಆಲೋಚನೆ ಮಾಡಬೇಕು.
ಯಾರು ಇಲ್ಲಿ ಉತ್ತಮವಾದ ಆಡಳಿತ ನಡೆಸ್ತಾರೆ ಅಲ್ಲ ಅವರ ಕುಟುಂಬವನ್ನು ಆಸ್ತಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅಂತೇಳಿ ಏನಿದ್ದರೂ ನಾನು ಚುಟುಕುಗೊಳಿಸಿದ ಕಾರ್ಯಕ್ರಮವನ್ನು ನಾನು ಚುಟುಕುಗೊಳಿಸ್ತಾ ಇದ್ದೇನೆ. ನಿಮ್ಮಲ್ಲಿ ನಾವು ಬೇಡಿಕೊಳ್ಳುವುದೇನೆಂದರೆ ಈ ಮೌಲ್ಯಾಧಾರಿತವಾದಂಥ ಒಂದು ರಾಜಕೀಯ ಪಕ್ಷವನ್ನು ನೀವು ಅರ್ಥಿಕೊಂಡು ಆ ಪಕ್ಷದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಬೇಕು. ಮುಂದಿನ ಹಲವು ಯೋಜನೆಗಳನ್ನು ನಾವು ದುಡಿಯುವ ವರ್ಗದವರಿಗೆ ಹಮ್ಮಿಕೊಂಡಿರ್ತೇವೆ. ಇದು ನಮ್ಮ ಕಚೇರಿಯಾಗಿರುತ್ತದೆ. ಹಲವು ಯೋಜನೆಗಳನ್ನು ನಾವು ಹಮ್ಮಿಕೊಂಡು ಇದು ಕಾರ್ಯಕ್ರಮವನ್ನು ರೂಪಿಸಲು ನಾವು ಈಗಾಗಲೇ ಸಿದ್ಧತೆಯನ್ನು ಆರಂಭಿಸಿದ್ದೇವೆ. ಅದಕ್ಕಾಗಿ ಎಲ್ಲರೂ ಸ್ಪಂದಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಈ ಪೊರ್ತು ಆಟೋ ರಿಕ್ಷಾ ಚಾಲಕರಿಗೆ ಆರ್ಥಿಕ ನೆರವು ಪಟ್ಟಿಯರು ಫಾರೂಕ್ ಅಳೆಕಳ ಪ್ರಾಸ್ತಾವಿಕವಾದ ಪಾತಿರಿಯರು. ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಒಂದು 70 ವರ್ಷ ಕಳೆಯಿತು. ನಮ್ಮದು ಬಹು ಸಂಸ್ಕೃತಿಯ ದೇಶವಾಗಿದೆ. ಇವತ್ತು ನಮ್ಮ ಹಿಂದೂ ಬಾಂಧವರ ಹಬ್ಬದ ದಿನವಾಗಿದೆ. ನಮ್ಮ ದೇಶದಲ್ಲಿ ಇವತ್ತು ಭ್ರಷ್ಟಾಚಾರ ತುಂಬ ಮಿತಿಮೀರಿದೆ. ಮೀಡಿಯಾದಲ್ಲಿ ಭ್ರಷ್ಟಾಚಾರವಿದೆ, ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರವಿದೆ. ನಮ್ಮ ಆಡಳಿತಗಾರರ ಅಭಿವೃದ್ಧಿಯ ಕುರಿತ ದುರ್ಬಲ ಕಲ್ಪನೆ ಈ ಪರಿಸ್ಥಿತಿಗೆ ಪ್ರಮುಖ ಕಾರಣವಾಗಿದೆ. ಜನಸಾಮಾನ್ಯರ ಹಿತಾಸಕ್ತಿಗಿಂತ ಹೆಚ್ಚಾಗಿ ದೇಶ ಹಾಗೂ ಜಾಗತಿಕ ಬಂಡವಾಳಶಾಹಿಗಳ ಹಿತಾಸಕ್ತಿಯೇ ನಮ್ಮ ಕಾರ್ಯನೀತಿಯ ರೂಪೀಕರಣದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದೆ. ಸರ್ಕಾರದ ಪಾತ್ರವು ದೊಡ್ಡ ಉದ್ದಿಮೆಗಳ ವ್ಯಾಪಾರದ ಅಭಿವೃದ್ಧಿಗೆ ಅವಕಾಶಗಳನ್ನು ಕಲ್ಪಿಸುವುದು ಹಾಗೂ ಈ ಹಾದಿಯ ತೊಡಕುಗಳನ್ನು ನಿವಾರಿಸುವುದಕ್ಕೆ ಸೀಮಿತಗೊಂಡಿದೆ. ಫ್ಯಾಸಿಸ್ಟ್ ಹಾಗೂ ನಿರಂಕುಶ ರಾಜಕೀಯ ಒಲವುಗಳು ಈ ದೇಶಕ್ಕೆ ದೊಡ್ಡ ಬೆದರಿಕೆಯಾಗಿದೆ. ಸತ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಟಗಾರರ ಧ್ವನಿಯನ್ನು ಅಡಗಿಸಲು ನಿರಾಧಾರ ಮೊಕದ್ದಮೆಗಳನ್ನು ಹೂಡಲಾಗುತ್ತಿದೆ. ದೇಶದ ವಿಶೇಷ ರಾಜಕೀಯ ಸಂಸ್ಕೃತಿಯೇ ಇದಕ್ಕೆ ಕಾರಣ. ನಮ್ಮ ದೇಶದ್ದು ಜಾತ್ಯತೀತ ಸಂವಿಧಾನ. ಒಂದು ಪರ್ಯಾಯ ರಾಜಕೀಯ ವ್ಯವಸ್ಥೆಯ ಅಗತ್ಯವಿದೆ. ರಾಜಕೀಯವನ್ನು ಅಪರಾಧ ಹಾಗೂ ಅಪರಾಧಿಗಳಿಂದ ಮುಕ್ತಗೊಳಿಸಬೇಕು. ರಾಜಕೀಯದ ಅಪರಾಧೀಕರಣ, ವ್ಯಾಪಾರೀಕರಣ, ಕೋಮುವಾದ, ವರ್ಗೀಯವಾದ ನಮ್ಮ ಪ್ರಸ್ತುತ ರಾಜಕೀಯದ ಕೆಡುಕುಗಳಾಗಿವೆ. ಒಂದು ಉತ್ತಮ ರಾಜಕೀಯ ವ್ಯವಸ್ಥೆಗಾಗಿ ವೆಲ್ಫೇರ್ ಪಕ್ಷವನ್ನು ಏಪ್ರಿಲ್ 18, 2011 ದೆಹಲಿಯಲ್ಲಿ ಪ್ರಾರಂಭಗೊಳಿಸಲಾಯಿತು. ಈ ಪಕ್ಷದಲ್ಲಿ ಎಲ್ಲ ಧರ್ಮದ, ಎಲ್ಲ ವರ್ಗದ, ಜಾತಿ, ಪ್ರಾಂತ್ಯಗಳ ಜನರು ಭಾಗಿಯಾಗಬೇಕು. ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಇದರ ಮುಖ್ಯ ಧ್ಯೇಯಗಳಾಗಿವೆ. ಮೌಲ್ಯಾಧಾರಿತ ರಾಜಕೀಯವು ಇದರ ಉದ್ದೇಶವಾಗಿದೆ. ಕಲ್ಯಾಣ ರಾಷ್ಟ್ರದ ಕಲ್ಪನೆಯು ಇದರ ಸಾಕಾರವಾಗಿದೆ. ನಮ್ಮ ಉಳ್ಳಾಲ ನಗರಸಭೆಯ ಚುನಾವಣೆಯಲ್ಲಿ 4 ಕಡೆಗಳಲ್ಲಿ ನಮ್ಮ ಪಕ್ಷವು ಚುನಾವಣೆಗೆ ನಿಂತಿದೆ. ಉತ್ತಮ ಪ್ರಭಾವವನ್ನು ಕೂಡ ಹೊಂದಿದೆ. ಇದರಲ್ಲಿ ಜನರ ಭಾಗಿದಾರಿಕೆಯ ಅಗತ್ಯವಿದೆ. ಕಳೆದ ಮಾರ್ಚ್ ತಿಂಗಳಲ್ಲಿ ಜಾಗತಿಕವಾಗಿ ಕೊರೋನಾ ಪೀಡಿತರಿಂದಾಗಿ ಬಹಳಷ್ಟು ಕಷ್ಟಕರವಾದ ಪರಿಸ್ಥಿತಿಯನ್ನು ನಾವು ಕಂಡಿದ್ದೆವು. ಮಾರ್ಚ್ 20ರಂದು ನಮ್ಮ ದೇಶದಲ್ಲಿ ಲಾಕ್ಡೌನ್ ಘೋಷಿಸಲಾಯಿತು. ಲಾಕ್ಡೌನ್ ಘೋಷಿಸಿದ ಪರಿಣಾಮವಾಗಿ ಜನರು ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿದರು. ಅಂದರೆ ಜನರಿಗೆ ಆಹಾರ ಸಾಮಗ್ರಿಗಳು ದೊರೆಯಲಿಲ್ಲ. ಅಂದರೆ ಸರ್ಕಾರವು ಬೇಕಾದ ವ್ಯವಸ್ಥೆಯನ್ನು ಮಾಡದೆ ಲಾಕ್ಡೌನ್ ಘೋಷಿಸಿದ ಪರಿಣಾಮವಾಗಿ ಬಹಳಷ್ಟು ತೊಂದರೆ ಆಯಿತು. ವಲಸೆ ಕಾರ್ಮಿಕರು ಬಹಳಷ್ಟು ಸಾವು ನೋವುಗಳನ್ನು ಅನುಭವಿಸಿದರು. ನಾವು ಕೂಡ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿದ್ದೇವೆ. ಇದರಲ್ಲಿ ನಮ್ಮ ಕೆಲವು ಧಾರ್ಮಿಕ ಸಂಘ ಸಂಸ್ಥೆಗಳು ಹಾಗೂ ಸಮಾಜ ಸೇವಾ ಸಂಸ್ಥೆಗಳು ಆಹಾರ ಸಾಮಗ್ರಿಗಳನ್ನು ಜನರಿಗೆ ಮುಟ್ಟಿಸುವ ವ್ಯವಸ್ಥೆಯನ್ನು ಮಾಡಿದೆ. ಇದರಲ್ಲಿ ಟೀಮ್ ವೆಲ್ಫೇರ್ ಕೂಡ ಉತ್ತಮ ಕಾರ್ಯವನ್ನು ಎಸಗಿದೆ. ಇದನ್ನು ತಾವು ಅರಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಅದೇ ರೀತಿ ಆ ಸಂದರ್ಭದಲ್ಲಿ ಬಹಳಷ್ಟು ರಿಕ್ಷಾ ಚಾಲಕರಿಗೆ ತುಂಬ ತೊಂದರೆಯಾಗಿದೆ. ಏನು ಆರ್ಥಿಕವಾಗಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಇದನ್ನು ಮನಗಂಡು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ವತಿಯಿಂದ ಚಾಲಕ ಸಾಥಿ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಒಂದು ಧನ ಸಹಾಯ ಕಾರ್ಯಕ್ರಮವನ್ನು ತುಂಬ ಸ್ವಲ್ಪ ತಡವಾಗಿ ಆದರೂ ಇವತ್ತು ಉದ್ಘಾಟನೆಗೊಂಡಿದೆ. ಇದಕ್ಕೆ ತಮ್ಮೆಲ್ಲರನ್ನು ಆಮಂತ್ರಿಸಿ ಇದನ್ನು ಯಶಸ್ವಿಗೊಳಿಸಲಿ. ಇದರ ಪ್ರಥಮ ಹಂತದ ಕಾರ್ಯಕ್ರಮವಾಗಿದೆ. ಇದಕ್ಕೆ ಎಲ್ಲರಿಗೂ ನಾನು ಶುಭಾಶಯವನ್ನು ಕೋರ್ತೇನೆ. ಜಲೀಲ್ ಮುಕಚ್ಚೇರಿ ಸವಿಸ್ತಾರಿಕೆ ಮಲ್ತೇರು.